ಈಗಾಗಲೇ ಕಾರು ಪ್ರಿಯರ ಮನಗೆದ್ದಿರುವಂತಹ ಆಟೋಮೊಬೈಲ್ ಸಂಸ್ಥೆ ಮಾರುತಿ ಸುಜುಕಿ ಕಂಪನಿಯ ನ್ಯೂ 2020 ಡಿಸೈರ್ ಕಾರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಯಾಗಿದೆ. ನಗರದ ಕುಂಟಿಕಾನದಲ್ಲಿರುವ ಭಾರತ್ ಆಟೋ ಕಾರ್ಸ್ ಮಾರುತಿ ಸುಜುಕಿ ಅರೆನಾ ಶೋರೂಮ್ನಲ್ಲಿ ನ್ಯೂ ಮಾಡೆಲ್ನ ಕಾರನ್ನು ಬಿಡುಗಡೆಗೊಳಿಸಲಾಗಿದೆ. ದೇಶದ ಅಗ್ರಮಾನ್ಯ ಆಟೋಮೊಬೈಲ್ ಕಂಪನಿ ಮಾರುತಿ ಸುಜುಕಿ ಬದಲಾಗ್ತಾ ಇರುವ ಕಾಲಘಟ್ಟಕ್ಕೆ ತಕ್ಕಂತೆ ವಾಹನಗಳನ್ನು ವಿನ್ಯಾಸಗೊಳಿಸ್ತಾ ಇದೆ. ಆ ಮೂಲಕ ಗ್ರಾಹಕರ ಅಚ್ಚುಮೆಚ್ಚಿನ ಆಟೋಮೊಬೈಲ್ ಕಂಪನಿಯಾಗಿ ಹೊರಹೊಮ್ಮಿದೆ. ಇದೀಗ ಮತ್ತೆ ನ್ಯೂ 2020 ಡಿಸೈರ್ ಎನ್ನುವಂತಹ ನೂತನ ಮಾದರಿಯ ಕಾರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ಮಂಗಳೂರಿನ ಅಧಿಕೃತ ಶೋರೂಮ್ ಮಂಗಳೂರು ಕುಂಟಿಕಾನದಲ್ಲಿರುವ ಮಾರುತಿ ಸುಜುಕಿ ಅರೆನಾ ಶೋರೂಮ್ನಲ್ಲಿ ನ್ಯೂ 2020 ಡಿಸೈರ್ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ಎಲ್ಲಾ ರೀತಿಯ ಕೋವಿಡ್ ಸುರಕ್ಷತಾ ಕ್ರಮಗಳ ಜೊತೆಗೆ ಮಂಗಳೂರು ಶೋರೂಮ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕಾರನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ತಿಮ್ಮಯ್ಯ ಎಸ್ ಅವರು ಕಾರನ್ನ ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಮೊದಲ ಗ್ರಾಹಕರಾಗಿರುವ ತಿಮ್ಮಯ್ಯ ಎಸ್ ಅವರಿಗೆ ಕಾರಿನ ಕೀಯನ್ನ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಡೆನಿಸ್ ಗೋನ್ಸಾಲ್ವಿಸ್ ಅವರು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ್ ಆಟೋ ಕಾರ್ಸ್ ಗ್ರಾಹಕರಿಗೆ ಹಣಕಾಸಿನ ನೆರವನ್ನ ಒದಗಿಸುವ ಜೊತೆಗೆ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇದೆ. ಜೊತೆಗೆ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಕಾರುಗಳನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸ್ತಾ ಇದೆ ಅಂತ ಹೇಳಿದ್ರು. ಭಾರತ್ ಆಟೋ ಕಾರ್ಸ್ಗೆ ಯಾರೆಲ್ಲ ಕಸ್ಟಮರ್ ವಿಸಿಟ್ ಮಾಡ್ತಾರೆ ಅವರಿಗೆ ನಾವು ಈಸಿಯೆಸ್ಟ್ ಸ್ಟೆಪ್ ನಾವು ಅವರಿಗೆ ಹೇಳ್ಕೊಡ್ತಿದ್ದೇವೆ. ಅಂದರೆ ಫೈನಾನ್ಸ್ ಥ್ರೂ ಹೇಗೆ ಬೈ ಮಾಡ್ಬೋದು ಅಂತೇಳಿ ಒಂದು ಸ್ಕೀಮ್ ಇದೆ ಅಂತ ಅವರಿಗೆ ಸ್ಟೆಪ್ ಅಪ್ ಸ್ಕೀಮ್ ಅಂತ. ಇದು ಸ್ಪೆಷಲ್ ಆಗಿ ನಾವು ಸ್ಯಾಲ್ರಿ ಕ್ಲಾಸ್ನವರಿಗೆ ಕೊಟ್ಟಿದ್ದೇವೆ. ಇದರಲ್ಲಿ ಈ ಸ್ಟೆಪ್ ಅಪ್ ಸ್ಕೀಮಲ್ಲಿ ಇನಿಷಿಯಲಿ ಅವರಿಗೆ EMI ತುಂಬ ಕಡಿಮೆ ಇರ್ತದೆ, ಆಮೇಲೆ ಅದಾದ ನಂತರ ಜಾಸ್ತಿ ಆಗಿ ಬರ್ತದೆ. ಅಂದರೆ ಪ್ರೆಸೆಂಟ್ ಸಿಚುವೇಶನ್ಗೆ ಅವರಿಗೆ ಹೇಗೆ ಬೇಕು EMI ಆ ರೀತಿ ಈ ಸೆಟಪ್ ಸ್ಕೀಮ್ ಇರ್ತದೆ. ಅದಾದ ನಂತರ ಬಲೂನ್ ಸ್ಕೀಮ್ ಅಂತ. ಬಲೂನ್ ಸ್ಕೀಮ್ ಅಂದರೆ ಇದನ್ನು ಸೆಲ್ಫ್ ಎಂಪ್ಲಾಯ್ಡ್ ಮತ್ತು ಸ್ಯಾಲ್ರಿ ಕ್ಲಾಸ್ನವ್ರಿಗೆ ನಾವು ಕೊಡ್ತಿದ್ದೇವೆ. ಇಲ್ಲಿ ಸಿಮಿಲರ್ ಟೈಪ್ ಸ್ಕೀಮ್ ಇದು. ಎಂಟೈರ್ ಟರ್ಮ್ EMI ಲೆಸರ್ EMI ಕಟ್ಟಿ ಅದಾದ ನಂತರ ಲಾಸ್ಟಿಗೆ ಲಂಸಮ್ ಅಮೌಂಟನ್ನು ಲಾಸ್ಟಿಗೆ ಕಟ್ಟುವಂಥದ್ದು ಪ್ರೊವಿಷನ್. ಅದಾದ ನಂತರ ಲೋ EMI ಸ್ಕೀಮ್ ಅಂದರೆ ಸ್ಪೆಷಲ್ ಆಗಿ ಇದು ಇವಾಗ ಹೈಯೆಸ್ಟ್ ರನ್ನಿಂಗಲ್ಲಿ ಇರುವಂಥದ್ದು, ಹೈಯೆಸ್ಟ್ ಸಕ್ಸಸ್ ಆಗಿರುವಂಥದ್ದು ಇದು ಸ್ಕೀಮ್. ಇದು ಸ್ಪೆಷಲ್ ಆಗಿ ಸ್ಯಾಲ್ರಿ ಕ್ಲಾಸ್ನವ್ರಿಗೆ. ಅಂದರೆ ಜಸ್ಟ್ ಅವರ ಪರ್ ಲ್ಯಾಕಿಗೆ ಅವರು ಮಂತ್ಲಿ 899 ರೂಪೀಸ್ ಕಟ್ಟಿದರೆ ಅವರಿಗೆ ಹೊಸ ಕಾರ್ ಪರ್ಚೇಸ್ ಮಾಡ್ಬೋದು. ಇನ್ನು ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ರಿಲೇಶನ್ಶಿಪ್ ಮ್ಯಾನೇಜರ್ ರೀತಾ ಅವರು ನ್ಯೂ 2020 ಡಿಸೈರ್ ಕಾರಿನ ವೈಶಿಷ್ಟ್ಯತೆಗಳ ಬಗ್ಗೆ ವಿವರಿಸಿದರು. The new Desire comes with equipped features that takes care of safety of all passengers across the variants. It comes with dual airbag, with anti-lock braking system and hill hold assist and Suzuki head-tug platform, and many more safety features are available in new Desire. The new 2020 Desire comes with performance at its core, making every powerful and elegant and efficient. It comes with 1.2 liters K-series dual VVT engine with idle push start button, and it has a fuel efficiency of 23.26 km per liter in manual transmission and 24.12 km per liter in AGS technology. ಈ ಸಂದರ್ಭದಲ್ಲಿ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ಸೇಲ್ಸ್ ಮ್ಯಾನೇಜರ್ ಶಿವಕೀರ್ತಿ, ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ ಕಿಶೋರ್, ಸುಜ್ಞಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ನೂತನವಾಗಿ ಮಾರುಕಟ್ಟೆಗೆ ರಿಲೀಸ್ ಆಗಿರುವಂತಹ ನ್ಯೂ 2020 ಡಿಸೈರ್ ಕಾರು ಅತ್ಯಾಧುನಿಕ ಫೀಚರ್ಗಳನ್ನು ಒಳಗೊಂಡಿದೆ. ನವೀಕೃತ BS6 ಪೆಟ್ರೋಲ್ ಇಂಜಿನ್ ಜೊತೆಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ವಿನೂತನ ಡಿಸೈನ್ನೊಂದಿಗೆ ಕಾರು ಮತ್ತಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಯುವ ಸಮುದಾಯದ ಬೇಡಿಕೆಗಳಿಗೆ ತಕ್ಕಂತೆ ಕಾರು ಫೀಚರ್ಗಳನ್ನು ಹೊಂದಿದ್ದು ಡ್ಯುಯಲ್ ಜೆಟ್ K ಸೀರೀಸ್ 1200cc BS6 ಇಂಜಿನ್ ಅನ್ನು ಹೊಂದಿದೆ. ಇನ್ನು ಕ್ರೂಸ್ ಕಂಟ್ರೋಲ್, ಹಿಲ್ ಹೋಲ್ಡ್ ಅಸಿಸ್ಟ್ ಸೇರಿದಂತೆ ಇಂಧನ ಕ್ಷಮತೆಗಾಗಿ ಐಡಲ್ ಸ್ಟಾರ್ಟ್ ಮತ್ತು ಸ್ಟಾಪ್ ತಂತ್ರಜ್ಞಾನವನ್ನು ಒಳಗೊಂಡಿದೆ.
ಇನ್ನು ಮ್ಯಾನ್ಯುವಲ್ ಮತ್ತು AMT ಟ್ರಾನ್ಸ್ಮಿಷನ್ ಅನ್ನು ಕೂಡ ಹೊಂದಿದ್ದು, ಹೊಸ ಕಾರಿನ ಗ್ರಿಲ್ ಡಿಸೈನ್ ಸಂಪೂರ್ಣವಾಗಿ ಬದಲಾಗಿದ್ದು ಕಾರಿನ ಆಕರ್ಷಣೆ ಮತ್ತಷ್ಟು ಹೆಚ್ಚಿದೆ. ಹೊಸ ವಿನ್ಯಾಸದ ಫ್ರಂಟ್ ಬಂಪರ್ ಜೊತೆಗೆ ಹೊಸದಾದ ಫಾಗ್ ಲ್ಯಾಂಪ್ ಮತ್ತು ಡ್ಯುಯಲ್ ಟೋನ್ ಅಲಾಯ್ ವೀಲ್ ಕೂಡ ಕೊಡಲಾಗಿದೆ. ಹಾಗೆಯೇ ಕಾರಿನ ಇಂಟೀರಿಯರ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಪರಿಚಯಿಸಲಾಗಿದೆ. ಈ ಮೂಲಕ ಗ್ರಾಹಕರಿಗೆ ಮತ್ತೊಂದು ಅದ್ಭುತ ಕಾರನ್ನ ಮಾರುತಿ ಸುಜುಕಿ ನೀಡಿದೆ. ನಾಗೇಶ್ ಕಾವೂರು, V4 ನ್ಯೂಸ್ 24/7 ಮಂಗಳೂರು.